ಪ್ರಕಾಶ್ ಹೊಸಬೆಟ್ ಅವರೇ, ನಾನು ತಮಗೆ ಕೇಳ್ತಾ ಇದ್ದೇನೆ, ಈ ಒಂದು ಖಾಸಗೀಕರಣ ಮತ್ತು ಸರ್ಕಾರಿ ಸೌಲಭ್ಯ ಇವುಗಳಲ್ಲಿ ಒಂದು ರೀತಿಯಲ್ಲಿ ಭಾಳಷ್ಟು ವಿರೋಧನೂ ಇದೆ, ಪರವಾಗಿಯೂ ಜನ ಇದ್ದಾರೆ. ತಾವು ಪ್ರಾಥಮಿಕವಾಗಿ ಏನು ಹೇಳಲಿಕ್ಕೆ ಬಯಸ್ತೀವಿ? ನೋಡಿ, ದೇಶದ ಸಂವಿಧಾನ ಶ್ರೇಷ್ಠ. ಮೊದಲದಾಗಿ ಸಂವಿಧಾನದ ಬಗ್ಗೆನೇ ನಾವು ನೋಡಬೇಕು. ಆದರೆ ಆರೋಗ್ಯದ ಬಗ್ಗೆ ಅದು ಮೂಲಭೂತ ಹಕ್ಕು ಅಂತ ಸಂವಿಧಾನ ಹೇಳದಿದ್ದರೂ ಸಹ ಆರ್ಟಿಕಲ್ 21 ಏನಿದೆ, ರೈಟ್ ಟು ಲೈಫ್ ಅಂತ ಹೇಳಿದೆ, ಜೀವನದ ಹಕ್ಕು ಬಗ್ಗೆ ಆರ್ಟಿಕಲ್ 21 ಮಾತಾಡ್ತದೆ. ಇನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜನಿರ್ದೇಶಕ ತತ್ವ ಅಂತ ಸಂವಿಧಾನದಲ್ಲಿ ಹೇಳಿದೆ. ಅಲ್ಲಿ ಆರ್ಟಿಕಲ್ 38, 39, 42, 43 ಆ್ಯಂಡ್ 47 ಇಂಪ್ರೂವ್ ಪಬ್ಲಿಕ್ ಹೆಲ್ತ್, ಬೇಸಿಕ್ ಮೆಡಿಕಲ್ ಫೆಸಿಲಿಟಿ. ಹೀಗಿರುವಾಗ ಇದನ್ನು ಕೊಡಬೇಕಾದ್ದು ಯಾರು ಎನ್ನುವಂಥ ಪ್ರಶ್ನೆ. ಸಂವಿಧಾನದಲ್ಲೇ ಆರ್ಟಿಕಲಲ್ಲಿ ಮತ್ತು ರಾಜನಿರ್ದೇಶಕ ತತ್ವದಲ್ಲಿ ಹೇಳಿದ ಪ್ರಕಾರ ಯಾರು ಕೊಡಬೇಕು? ಸ್ಟೇಟ್ ಗೌರ್ಮೆಂಟ್ ಕೊಡಬೇಕಾದ್ದು ಅಂತ ಹೇಳ್ತಾರೆ. ಖಾಸಗಿಯವರು ಕೊಡಬೇಕು ಅಂತ ಅದು ಹೇಳೋದಿಲ್ಲ. ಅದ್ರ ಜೊತೆಗೆ WHO ಮಾತಾಡಿದ ಕೂಡಲೇ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡುವ. ಇಂಟರ್ನ್ಯಾಷನಲ್ ಹೆಲ್ತ್ ಈಸ್ ಫಂಡಮೆಂಟಲ್ ರೈಟ್ ಅಂತ ಹೇಳಿ WHO ಹೇಳ್ತಾರೆ. ಹೆಲ್ತ್ ಈಸ್ ಫಂಡಮೆಂಟಲ್ ರೈಟ್ ಅಂತ 70 ಕಂಟ್ರಿಗಳು, 70 ದೇಶಗಳು ಫ್ರೀಯಾಗಿ ಮೆಡಿಕಲ್ ಫೆಸಿಲಿಟಿಗಳನ್ನು ಕೊಡ್ತಾ ಇದೆ. ಸ್ಟೇಟ್ ಅನ್ನೋ ಪದವನ್ನು ದೇಶಕ್ಕೂ ಬಳಸ್ತೇವೆ ಅಥವಾ ರಾಜ್ಯಕ್ಕೂ ಬಳಸ್ತೇವೆ. ಈ ನಿಟ್ಟಿನಲ್ಲಿ ಖಾಸಗಿ ಮತ್ತು ಸರ್ಕಾರಿ ಅನ್ನೋ ವಿಚಾರಕ್ಕೆ ಬಂದಾಗ ಸರ್ಕಾರದ ಪ್ರಥಮ ಆದ್ಯತೆ ಏನು ಅಂದರೆ, ನೀವು ಆರೋಗ್ಯವನ್ನು ಜನರಿಗೆ ಕೊಡಬೇಕು ಅಂದಾಕ್ಷಣ ಲಕ್ಷ್ಮೀನಾರಾಯಣರೇ ಸರ್ಕಾರವೇ ಕೊಡಬೇಕು ಅಂತ ಏನಿಲ್ಲ. ಸರ್ಕಾರದ ಮೂಲಕವೂ ಕೊಡ್ಬೋದು, ಸರ್ಕಾರ ಬೇರೆ ವ್ಯವಸ್ಥೆಯನ್ನು ಮಾಡಬಹುದು. ಆದರೆ ಒಟ್ಟಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ, ಜವಾಬ್ದಾರಿಗಳೇನಿದೆ, ಅದು ಕೊಡುವಂಥದ್ದು ಸರ್ಕಾರದ ಮೇಲೆ ಇದೆ ಅನ್ನೋದಂತೂ ಸತ್ಯ. ಎಸ್, ಇಮ್ತಿಯಾಜ್ ಅವರೇ, ಈಗ ಈ ಒಂದು ಆರೋಗ್ಯ ಕ್ಷೇತ್ರ ಇರ್ಬೋದು, ಬೇರೆ ಕ್ಷೇತ್ರ ಇರ್ಬೋದು, ಭಾಳಷ್ಟು ಹೋರಾಟಗಳನ್ನು ತಾವು ಮಾಡಿಕೊಂಡು ಬಂದವರು, ತಮ್ಮ ಒಂದು ಸಂಘಟನೆ ಮಾಡಿಕೊಂಡು ಬಂತು. ಇವತ್ತು ಪ್ರಥಮವಾಗಿ ಹೇಳಬೇಕಾದ್ರೆ ಸರ್ಕಾರದ ನಿರ್ಧಾರದ ಬಗ್ಗೆ ಯಾಕೆ ವಿರೋಧ? ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಏನಿದೆ, ಇದನ್ನು ಬಲಪಡಿಸುವ ಬದಲು ಖಾಸಗಿಯವರನ್ನು ನಿಯಂತ್ರಣ ಮಾಡುವ ಬದಲಿಗೆ ಸರ್ಕಾರಿ ಈ ಆರೋಗ್ಯ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಕ್ಕಂಥ ಒಂದು ಹುನ್ನಾರಗಳು ಭಾಳ ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಒಂದು ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿ ಇಡೀ ದೇಶದಲ್ಲಿ ಇವತ್ತು ಮೆಡಿಕಲ್ ಮಾಫಿಯಾ ಮತ್ತು ಎಜುಕೇಷನ್ ಮಾಫಿಯಾ ಇವತ್ತು ಸರ್ಕಾರ ಮತ್ತು ಜನಪ್ರತಿನಿಧಿಗಳನ್ನು ನಿಯಂತ್ರಣ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಇರ್ಬೋದು, ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಇವತ್ತು ದೊಡ್ಡ ರೀತಿಯಲ್ಲಿ ಖಾಸಗೀಕರಣದ ಪಾಲಾಗ್ತಾ ಇರುವಂಥದ್ದು ಮತ್ತು ಖಾಸಗಿ ಈ ಮೆಡಿಕಲ್ ಮತ್ತು ಶಿಕ್ಷಣ ಮಾಫಿಯಾದ ಅಡಿಯಾಳುಗಳಾಗಿ ನಮ್ಮ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ವರ್ತಿಸ್ತಕ್ಕಂಥ ರೀತಿಯನ್ನು ನೋಡಿದರೆ ಬಹುಶಃ ಈ ದೇಶದ ಸರ್ ಹೇಳಿದಾಗೆ ಈ ದೇಶದ ಸಂವಿಧಾನ ಹೇಳ್ತದೆ ಪ್ರತಿಯೊಬ್ಬರಿಗೆ ಆರೋಗ್ಯ ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು, ಪ್ರತಿಯೊಬ್ಬರಿಗೆ ವಸತಿ ಕೊಡ್ತಕ್ಕಂಥ, ಪ್ರತಿಯೊಬ್ಬರಿಗೆ ಶಿಕ್ಷಣ ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು ಅಂತೇಳಿ ದೇಶದ ಸಂವಿಧಾನದ ಆಶಯ ಅದು. ಪ್ರತಿಯೊಬ್ಬ ನಾಗರಿಕನು ಕೂಡ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಒಂದು ಜವಾಬ್ದಾರಿ. ಹಾಗಾಗಿ ಇವತ್ತು ಚುನಾಯಿತ ಸರ್ಕಾರಗಳು ಈ ದೇಶದಲ್ಲಿ ಇರುವಂಥ ಸಂದರ್ಭದಲ್ಲೇ ಈ ರೀತಿಯ ಒಂದು ವ್ಯವಸ್ಥೆಗಳನ್ನು, ಸರ್ಕಾರಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಖಾಸಗಿಯವರಿಗೆ ಕೊಡ್ತಕ್ಕಂಥ ಏನಿದೆ, ಇದು ಸಂಪೂರ್ಣ ಸರ್ಕಾರಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದಲ್ಲ. ಸರ್ಕಾರ ಮಾಡಲಿಕ್ಕೆ ಇಚ್ಛಾಶಕ್ತಿ ಕೊರತೆ ಜೊತೆಯಲ್ಲಿ ಸರ್ಕಾರ ಈ ಉಚಿತವಾಗಿ ಜನರಿಗೆ ಯಾಕೆ ಕೊಡಬೇಕು, ಜನರಿಗೆ ಶಿಕ್ಷಣವನ್ನು ಯಾಕೆ ಉಚಿತವಾಗಿ ಕೊಡಬೇಕು, ಇದರಿಂದ ಸರ್ಕಾರಕ್ಕೆ ಏನು ಲಾಭ ಎನ್ನುವಂಥ ಆಲೋಚನೆ ಏನಿದೆ, ಸರ್ಕಾರದ ಲಾಭಕೋರತನದ ದೃಷ್ಟಿಕೋನ ಏನಿದೆ, ಇದು ಬಹುಶಃ ಈ ದೇಶದಲ್ಲಿರ್ತಕ್ಕಂಥ ಬಡವರನ್ನು ಮತ್ತಷ್ಟು ಬಡವರನ್ನಾಗಿ ಮಾಡತಕ್ಕಂಥ ವ್ಯವಸ್ಥೆಗೆ ಈ ದೇಶವನ್ನು ಕೊಂಡೋಗುವಂಥ ಪರಿಸ್ಥಿತಿಗೆ ತಗೊಂಡೋಗ್ತಾ ಇದ್ದಾರೆ. ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ತಕ್ಕಂಥ ವ್ಯವಸ್ಥೆಗೆ ಪೂರಕವಾಗಿ ಸರ್ಕಾರಗಳು ಇವತ್ತು ಸ್ಪಂದಿಸ್ತಾ ಇದೆ ಅನ್ನುವಂಥದ್ದು ಇವತ್ತು ಸ್ಪಷ್ಟವಾಗಿ ಗೋಚರಿಸ್ತಕ್ಕಂಥ ಒಂದು ವ್ಯವಸ್ಥೆ. ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಮೂಡಬಿದ್ರೆ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಬಂಟ್ವಾಳ ಇರ್ಬೋದು, ಇನ್ನು ಇತರ ಕಡೆಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಯಾರಿಗೆ ಕೊಟ್ಟಿದ್ದಾರೆ? ಖಾಸಗಿ ಮೆಡಿಕಲ್ ಕಾಲೇಜಿನವರಿಗೆ ಕೊಟ್ಟಿದ್ದಾರೆ. ಮೂಡಬಿದ್ರೆಯಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಆಳ್ವಾಸ್ ಹೆಲ್ತ್ ಸೆಂಟರ್ ಅವರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಕೂಡ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗಿಲ್ಲ, ಅವ್ರಿಗೆ ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಾವು ಹೋರಾಟ ಮಾಡಿದ್ರೆ ಕೇಳ್ತಾ ಇದ್ದಾರೆ ನೀವು ತಗೊಳ್ಳಿ ಅಂತ ಕೇಳ್ತಾರೆ. ನಿಮಗೆ ಮಾಡೋದು ನೀವು ಮಾಡಿ ಅಂತ ಹೇಳ್ತಾರೆ. ನಾವು ಮಾಡಿ ಅಂತ ಹೇಳಿ ನೀವು ಮಾಡಿ, ನೀವು ಯಾಕೆ ಅಲ್ಲಿರ್ತೀರಿ? ನೀವು ಆರೋಗ್ಯ ಮಂತ್ರಿ ಆಗಿದ್ದೀರಿ, ಆಗ ಆ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಏನು ಕೊಟ್ರಿ ನೀವು?
ಈ ವ್ಯವಸ್ಥೆಯನ್ನು ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಆರಂಭ ಮಾಡ್ತಾ ಇದ್ದೀರಲ್ಲ, ಇದನ್ನು ನೋಡುವ ನೀವು ಉತ್ತರ ಕರ್ನಾಟಕ ಇದು ಮಾಡಿಕೊಂಡು ನೋಡಿ ಧೈರ್ಯ ಮಾಡಿ. ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಹಾಸನ ಜಿಲ್ಲೆಯಲ್ಲಿ ಇದನ್ನು ಮಾಡಲಿ ಧೈರ್ಯ ಮಾಡಿ. ನೀವು ಎಲ್ಲಿ ಜನ ಅದನ್ನು ಇವತ್ತು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಸಮರ್ಪಕವಾಗಿ ಜನ ಬಳಕೆ ಮಾಡ್ತಾ ಇದ್ದಾರೋ, ಎಲ್ಲಿ ವ್ಯವಸ್ಥೆಗಳು ಸರಿಯಾಗಿದೆಯೋ ಅಲ್ಲಿ ಎಲ್ಲರೂ ಕೂಡ ಜನ ಅಲ್ಲಿ ಬಡವ ಶ್ರೀಮಂತ ಎನ್ನುವಂಥ ಭೇದ ಇಲ್ಲ, ಎಲ್ಲರೂ ಕೂಡ ಆರೋಗ್ಯಕ್ಕಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಎಲ್ಲ ಕಡೆ ಕೂಡ ಆ ವ್ಯವಸ್ಥೆಯಲ್ಲಿರುವಂಥ ಜನ ಕೇಳ್ತಾರೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರೇ ಇಲ್ಲದಾಗ, ಸರ್ಕಾರಿ ಆಸ್ಪತ್ರೆಗೆ ವೈದ್ಯಗಳನ್ನೇ ನೇಮಕ ಮಾಡದಿದ್ದಾಗ, ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದಾಗ ಜನ ಸಾಯ್ಲಿಕ್ಕೆ ಯಾರು ಬಯಸೋದಿಲ್ಲ. ಸಾಲ ಸೋಲ ಮಾಡಿ ಆದರೂ ಕೂಡ ಖಾಸಗಿ ಆಸ್ಪತ್ರೆಗೆ ಹೋಗಿ ಮದ್ದು ತರ್ತಾರೆ ಅನ್ನುವಂಥ ಭಾವನೆ ಈ ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ಈ ಆಲೂತಕ್ಕಂಥ ವ್ಯವಸ್ಥೆ ಒಳಗಡೆ ಅಡಗಿರೋದರಿಂದಾಗಿ ಇವತ್ತು ಏನು ಮಾಡಿದ್ರು ಕೂಡ ಜನ ಬದುಕಲಿಕ್ಕಾಗಿ ಏನು ಸಾಲ ಮಾಡಿ ಆದರೂ ಮನೆ ಮಠ ಮಾರ್ಕೊಂಡಾದರೂ ಕೂಡ ಚಿಕಿತ್ಸೆ ಮಾಡ್ತಾರೆ ಅನ್ನುವಂಥದ್ದು ಇವರ ತಲೆಗೆ ಬಂದಿದೆ. ಅದಕ್ಕಾಗಿ ಈ ಜಿಲ್ಲೆಯಲ್ಲಿ 10-12 ಮೆಡಿಕಲ್ ಕಾಲೇಜುಗಳು ಅವರ ಆಸ್ಪತ್ರೆಗಳು ನಡೆಸ್ತಕ್ಕಂಥದ್ದು. ಇಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ದಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈ ಜಿಲ್ಲೆಗೆ ಈ ಪರಿಸ್ಥಿತಿ ಖಂಡಿತ ಬರ್ತಾ ಇರಲಿಲ್ಲ. ನಾವು ಭಾಳ ವರ್ಷದಿಂದ ನಾವು ಕೇಳ್ತಾ ಇದ್ದೇವೆ. ವೆಲ್ಲ ಕುಳಿಸಿ ಹೋರಾಟ ಮಾಡುವ ಸಂದರ್ಭದಲ್ಲಿ ನಾವು ಅದನ್ನು ಕೇಳ್ತಾ ಇದ್ದದ್ದು, ಇಲ್ಲಿ ಮೆಡಿಕಲ್ ಕಾಲೇಜ್ ಕೊಡಿ, ಖಾಸಗಿ ಮಧ್ಯೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡಿ. ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ವೈದ್ಯರಾದರೆ ನಿಮಗೆ ಈ PHC ಸೆಂಟರ್ಗಳಲ್ಲಿ ವೈದ್ಯರುಗಳು ಸಿಗ್ತಾರೆ. ಇವತ್ತು 5 ಕೋಟಿ 6 ಕೋಟಿ ಖರ್ಚು ಮಾಡಿ ಈ ವೈದ್ಯನಾಗಿ ಬಂದವನಿಗೆ ಇಲ್ಲಿ ನೀವು ಕೊಡುವಂಥ 2 ಲಕ್ಷ 3 ಲಕ್ಷ ಸಂಬಳಕ್ಕೆ ಯಾವ ವೈದ್ಯ ದುಡ್ಲಿಕ್ಕೆ ತಯಾರಿದ್ದಾನೆ? ಯಾರೂ ತಯಾರಿರೋದಿಲ್ಲ. ಅದಕ್ಕೆ ಪರಿಹಾರ ಏನು? ಇಲ್ಲಿ ನೀವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂತನ್ನಿ. ಸರ್ಕಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಬರುವಂಥ ವೈದ್ಯರು ಬಡವರ ಮಕ್ಕಳು ವೈದ್ಯರಾಗ್ತಾರೆ. ಅವರು ಬಡವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ತಯಾರಿರ್ತಾರೆ. ಆ ವ್ಯವಸ್ಥೆಯನ್ನು ಮಾಡದೆ ಇವತ್ತು ನಿಮಗೆ ನರ್ಸ್ಗಳನ್ನ ಕೊಡಲಿಕ್ಕೆ ಆಗೋದಿಲ್ಲ, ನಿಮಗೆ ಔಷಧಿ ಕೊಡಲಿಕ್ಕೆ ಆಗೋದಿಲ್ಲ, ವೈದ್ಯರನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಆಗದೆ. ಯಾಕಂದರೆ ಬೀಗ ಹಾಕಿ ನಿಮ್ಮ ಆರೋಗ್ಯ ಇಲಾಖೆಗೆ ಬೀಗ ಹಾಕ್ಬೋದಲ್ಲ. ಓಕೆ, ಇಂಥಾದ್ರೆ ಇನ್ನೊಂದೇನಂತಂದರೆ, ಈಗ ನಮ್ಮ ಉದಾಹರಣೆಗೆ ವೆನ್ಲಾಕ್ ಆಸ್ಪತ್ರೆ ಅಂತ ತಗೊಳ್ಳೋಣ. 10 ಜಿಲ್ಲೆಗಳಿಗೆ ಒಂದು ಆಸ್ಪತ್ರೆ. ನಮ್ಮ ಒಂದು ದಕ್ಷಿಣ ಜಿಲ್ಲೆ ಜನರನ್ನೇ ಅದನ್ನು ಹೊರೆಯನ್ನು ನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ. ಈ 10 ಜಿಲ್ಲೆಗಳಿಗೆ ಒಂದು ವೆನ್ಲಾಕನ್ನು ಇರುವಾಗ ಅಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ. ಹಾಗಾಗಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸರ್ಕಾರದಿಂದ ಆಗದ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಅದನ್ನು ಖಾಸಗೀಕರಣ ಮಾಡಿದ್ದಾರೆ. ಈಗ ಹೇಗಿದೆ, ಮೊದಲು ಹೇಗಿತ್ತು? ತಾವು ಯಾವ ರೀತಿ ಅದನ್ನು ಗಮನಿಸ್ತೀರಿ? ನೋಡಿ, ಭಾಳಷ್ಟು ದಾನಿಗಳು ಕೋಟ್ಯಾಂತರ ರೂಪಾಯಿದು ಡಯಾಲಿಸಿಸ್ ಯಂತ್ರಗಳನ್ನು ಕೊಡ್ತಾರೆ, ಏನೇನೋ ಕೊಡ್ತಾರೆ. ಅದನ್ನು ನಿರ್ವಹಣೆ ಮಾಡಲಿಕ್ಕೆ ವೈದ್ಯರಿಲ್ಲ. ಹಾಗಾಗಿ ಸರ್ಕಾರ ಖಾಸಗೀಕರಣಕ್ಕೆ ಹೋಗೋದು ತಪ್ಪೇ ಅಂತ ಪ್ರಶ್ನೆ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ವೆನ್ಲಾಕ್ ಆಸ್ಪತ್ರೆ ಈ ನಮ್ಮ ಚುನಾಯಿತ ಸರ್ಕಾರದವ್ರು ಮಾಡಿರ್ತಕ್ಕಂಥ ಆಸ್ಪತ್ರೆ ಅಲ್ಲ, ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಆಸ್ಪತ್ರೆ ಇದು. ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗದಂಥ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಈ ಜಿಲ್ಲೆಯಲ್ಲಿ ಆಳ್ವಿಕೆ ಮಾಡಿದ್ದಾರೆ ಅವರೆಲ್ಲರೂ ಹೊಣೆಗಾರರು. ಇವತ್ತು ಈ ವೆನ್ಲಾಕ್ ಆಸ್ಪತ್ರೆಯನ್ನು ನಾವು ಇಟ್ಕೊಂಡು ನಾವು ಹೇಳ್ತಾ ಇರ್ತಕ್ಕಂಥದ್ದು, ವೆನ್ಲಾಕ್ ಜಿಲ್ಲಾಸ್ಪತ್ರೆಯನ್ನು ಪ್ರಾದೇಶಿಕ ಆಸ್ಪತ್ರೆಯಾಗಿ ನೀವು ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂಥದ್ದು. ಪ್ರಾದೇಶಿಕ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿದಾಗ ಜನರಿಗೆ ಇನ್ನಷ್ಟು ಅನುಕೂಲಗಳು ಸಿಗ್ತದೆ. ಅದರಲ್ಲಿ ಅಲ್ಲಿ ಹೃದ್ರೋಗ ಸಂಬಂಧಪಟ್ಟಂಥ ಘಟಕಗಳು ಬರ್ತದೆ, ಜಯದೇವದ ಹೃದ್ರೋಗರ ಆಸ್ಪತ್ರೆಯು ಬರ್ತದೆ, ಅಲ್ಲಿ ಕಿದ್ವಾಯಿಯ ಕ್ಯಾನ್ಸರ್ ಆಸ್ಪತ್ರೆ ಬರ್ತದೆ, ಅಲ್ಲಿ ಎಲ್ಲ ಫೆಸಿಲಿಟಿ ಇರ್ತಕ್ಕಂಥ ವ್ಯವಸ್ಥೆಗಳು ಬರ್ತದೆ. ಆಗ ಜನ ತನ್ನಿಂತಾನಾಗೆ ಆಸ್ಪತ್ರೆಗೆ ಹೋಗುವಂಥ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಯಾವುದನ್ನೇ ಕೊಡದೆ ಇವತ್ತು ಆಸ್ಪತ್ರೆಯಲ್ಲಿ ಅಲ್ಲಿ ವೈದ್ಯರು ಯಾರಿದ್ದಾರೆ? KMC ಅವರಿಗೆ ಕೊಟ್ಟಿದ್ದಾರೆ. KMC ಆಸ್ಪತ್ರೆ ವೈದ್ಯ ವಿದ್ಯಾರ್ಥಿಗಳು ನಮ್ಮ ಬಡವರ ದೇಹವನ್ನು ಪರೀಕ್ಷೆ ಮಾಡ್ತಾರೆ. ಒಂದು ದಿನದಲ್ಲಿ ಚಿಕಿತ್ಸೆ ಮಾಡಿ ಹೊರ ಬರಬೇಕಾದವರು 1 ವಾರಗಟ್ಟಲೆ ಇಟ್ಕೊಂಡು ಪಾಠ ಮಾಡಿಸ್ತೀರಿ. ಯಾರ ದೇಹವನ್ನು? ಬಡವರ ದೇಹವನ್ನು ಪ್ರಯೋಗ ಮಾಡ್ತಾ ಇದ್ದೀರಿ ನೀವು. ಆ ರೀತಿ ಮಾಡೋ ಬದಲಿಗೆ ಅಲ್ಲಿ ಒಂದು ವೆನ್ಲಾಕ್ ಜಿಲ್ಲಾಸ್ಪತ್ರೆಯನ್ನು ಪ್ರಾದೇಶಿಕ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿದರೆ ಬಹುಶಃ ಇಲ್ಲಿನ ಅಕ್ಕಪಕ್ಕದ 5-6 ಜಿಲ್ಲೆಗಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಬರ್ತದೆ. ಇವತ್ತು ನೋಡಿ ಹೇಳ್ಬೋದು ಅಲ್ಲಿ. ಅದಕ್ಕಿಂತ ಮುಂಚೆ ನಾವು ಬರ್ತೇನೆ ಪ್ರಕಾಶ್ ಸರ್, ಈಗ ವೆನ್ಲಾಕ್ ಆಸ್ಪತ್ರೆಗೆ ಹೋದರೆ ಅಲ್ಲಿ ತುರ್ತು ಚಿಕಿತ್ಸಾ ಬಿಡಿ, ನಾವು OPDಗೆ ಹೋದರೆ ಅಲ್ಲಿಯ ಜನರ ರಶ್ ನೋಡಿ ತುಂಬ ಜನ ವಾಪಸ್ ಬರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಈ ಒಂದು ಖಾಸಗೀಕರಣದ ಆಕರ್ಷಣೆಗೆ ಜನ ಒಳಗಾಗ್ತಾ ಇದ್ದಾರೆ, ಅಥವಾ ಖಾಸಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ, ಅಥವಾ ನಮ್ಮ ಜೀವ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. 3 ರೀತಿಯ ಇತಿಹಾಸ ಅವರು ಹೇಳಿದ ಬಹಳ ಕೆಲವು ಮುಖ್ಯವಾದ ವಿಷಯಗಳು, ಅದರಲ್ಲಿ 2 ಮಾತಿಲ್ಲ. ಮುಖ್ಯವಾಗಿ 3 ರೀತಿಯ ಆಸ್ಪತ್ರೆಗಳನ್ನು ನಾವು ಹೇಳಿದ್ವಿ. ಒಂದು ಗೌರ್ಮೆಂಟು, ಇನ್ನೊಂದು ಪ್ರೈವೇಟು ಮತ್ತು ಪ್ರೈವೇಟ್. ಪಬ್ಲಿಕ್ ಅಂದರೆ ಗೌರ್ಮೆಂಟ್ ಜೊತೆ ಪ್ರೈವೇಟ್ ಟೈಅಪ್ ಮಾಡಿ ಮಾಡುವಂತಹದ್ದು ಒಂದು ಇರುವಂಥದ್ದು. ಈಗ ಸರ್ಕಾರಿ ಆಸ್ಪತ್ರೆ ಅಂದ ಕೂಡಲೇ ಏನು ಸಮಸ್ಯೆಗಳಂದರೆ, ಸರ್ಕಾರಿ ಉದ್ಯೋಗಿಯ ಪರಿಸ್ಥಿತಿ ಹೇಗೆ ಅನ್ನೋದು ನಮ್ಗೆ ಗೊತ್ತಿದೆ. ನಾವು ಉದ್ಯೋಗ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಮಾಡಿದವರು. ಏನಿರ್ತದೆ ಅಂದರೆ ಅವರಿಗೆ ಮುಖ್ಯವಾಗಿ ಅವರವರ ಟ್ರಾನ್ಸ್ಫರ್ನ ಟೆನ್ಷನಲ್ಲೇ ಇರ್ತಾರೆ. ಡಾಕ್ಟರ್ಗಳಿರ್ಬೋದು, ಯಾರಿರ್ಬೋದು. ಮತ್ತು ಯಾರೊಬ್ಬರು ಮಿನಿಸ್ಟರ್ ಬರ್ತಾರೆ ಅಂತ ಹೇಳಿದರೆ
ಪ್ರೋಟೋಕಾಲ್ನ ಬಗ್ಗೆನೂ ನೋಡ್ತಾ ಇರ್ತಾರೆ. ಮತ್ತೆ ಜಾಬ್ ಗ್ಯಾರಂಟಿ ಬಗ್ಗೆನೂ ಒಂದಷ್ಟು ಟೆನ್ಷನ್ಗಳಿರ್ತದೆ. ಈ ಎಲ್ಲ ಒತ್ತಡಗಳು ಬಹುಶಃ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಒಳ್ಳೆಯ ಸೇವೆ ಕೊಡಲಿಕ್ಕೆ ಸಾಧ್ಯತೆಗಳು ಇಲ್ಲದ ಪರಿಸ್ಥಿತಿಗಳು ಸೃಷ್ಟಿ ಮಾಡ್ಬೋದು. ಮತ್ತೆ ಮಂಗಳೂರಿನಲ್ಲಿ ಏನಿದೆ ಅಂದರೆ, ಮೊದಲಿಂದ ನಿಮ್ಗೆ ಗೊತ್ತಿದೆ, ಮಂಗಳೂರು ಅಥವಾ ಕರಾವಳಿ ಪ್ರದೇಶದಲ್ಲಿ ಜನರು ಒಂದು ಮನೋಭಾವನೆ ಏನಿದೆ ಅಂದರೆ, ಖಾಸಗಿ ಹೋದರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದೆ ಅನ್ನುವಂಥದ್ದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದೆ, ಸಿಗೋದಿಲ್ಲ ಅಂತಲ್ಲ, ಖಾಸಗಿ ಆಸ್ಪತ್ರೆಗೆ ಹೋದರೆ ಒಳ್ಳೆಯ ಟ್ರೀಟ್ಮೆಂಟ್ ಸಿಗ್ತದೆ ಅನ್ನುವಂಥ ಮನೋಭಾವನೆ ಇದೆ. ಅಂದಾಕ್ಷಣ ಸರ್ಕಾರಿ ಆಸ್ಪತ್ರೆಗೆ ಹೋದ ಕೂಡಲೇ ಸಾಯ್ತಾರೆ, ಪ್ರೈವೇಟಿಗೆ ಹೋದ ಕೂಡಲೇ ಬದುಕ್ತಾರೆ, ಹಾಗೇನು ಹೇಳಿಕೆ ಆಗೋದಿಲ್ಲ. ಆರೋಗ್ಯದ ಇದು ಎಲ್ಲ ಒಂದೇ ರೀತಿ. ಆದರೆ ಖಾಸಗಿ ಮತ್ತು ಸರ್ಕಾರಿ ಒಂದು ಬಹಳ ವ್ಯತ್ಯಾಸ ಏನಂದರೆ, ಈಗ ಸಾಮಾನ್ಯವಾಗಿ ಲಕ್ಷ್ಮೀನಾರಾಯಣ, ಈಗ ನೀವು ಮನೆಯವರನ್ನು ಒಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತೀರಾ, ಸರ್ಕಾರಿ ಆಸ್ಪತ್ರೆ, ಬಂದು ಮನೆಯಲ್ಲಿ ಬಂದು ಸ್ವಲ್ಪ ಹೊತ್ತಾದ್ಮೇಲೆ ಹೊಟ್ಟೆ ನೋವು, ಬೆನ್ನು ನೋವು, ತಲೆನೋವು ಶುರುವಾದರೆ ನೀವು ಕರೆ ಮಾಡಿದಾಗ ವೈದ್ಯರು ಫೋನ್ ತೆಗಿತಾರಾ ಇಲ್ವಾ ಎನ್ನುವಂಥ ಯಾವುದೇ ಗ್ಯಾರಂಟಿಗಳು ಇರುವುದಿಲ್ಲ. ಯಾಕಂದ್ರೆ ಶಿಫ್ಟಲ್ಲಿ ವೈದ್ಯರು ಬಂದಿರ್ತಾರೆ. ಒಂದು ಎರಡನೇದಾಗಿ ಖಾಸಗಿ ಆಸ್ಪತ್ರೆ ಅಂದರೆ ಒಬ್ಬರು ಡೆಡಿಕೇಟೆಡ್ ಡಾಕ್ಟರ್ ಇರ್ತಾರೆ, ಅವರು ಯಾವಾಗ ಕರೆ ಮಾಡಿದ್ರು ಕರೆ ತೆಗಿತಾರೆ ಎನ್ನುವಂಥ ಒಂದು ನಂಬಿಕೆಗಳಿರ್ತದೆ, ಅದೊಂದು ಇರ್ತದೆ. ಮತ್ತು ಎರಡನೇದಾಗಿ ಇತ್ತೀಚೆಗೆ ಜನರಲ್ಲಿ ಸ್ವಲ್ಪ ಹಣಕಾಸು ಇದೆ, ಮತ್ತು ಕೆಲವು ಸಂಸ್ಥೆಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಖಾಸಗಿ ಸಂಸ್ಥೆ ಹಾಸ್ಪಿಟಲ್ ಜೊತೆ ಟೈಅಪ್ ಆಗಿದೆ, ಮೆಡಿಕಲ್ ಬೆನಿಫಿಟ್ ಫೆಸಿಲಿಟೀಸ್ ಕೊಡ್ತಾರೆ. ಆದ ಕಾರಣ ಬಹುತೇಕ ಮಂದಿ ಖಾಸಗಿ ಆಸ್ಪತ್ರೆ ಕಡೆ, ಉದ್ಯೋಗಿ ವರ್ಗ ಇರಬಹುದು ಅಥವಾ ಇನ್ನಿತರರು ಖಾಸಗಿ ಆಸ್ಪತ್ರೆ ಕಡೆ ಹೋಗ್ತಾ ಇದ್ದಾರೆ. ಆದರೂ ಸಹ ಸರ್ಕಾರಿ ಆಸ್ಪತ್ರೆಗಳನ್ನು ಇವರು ಅತ್ಯಂತ ಉತ್ತಮವಾಗಿ ಮಾಡಿದರೆ, ಖಾಸಗಿಗೆ ಸ್ಪರ್ಧೆ ಮಾಡುವ ಹಾಗೆ ಮಾಡಿದರೆ, ಖಾಸಗಿ ಆಸ್ಪತ್ರೆಗೆ ಹೋಗಬೇಕಾಗಿಲ್ಲ, ಸರ್ಕಾರಿ ಆಸ್ಪತ್ರೆಗೆ ಬರ್ಬೋದು. ಮುಖ್ಯವಾಗಿ ಅಲ್ಲಿಯ ಜನಸಂಪರ್ಕ ಎನ್ನುವುದು ಬಹಳ ಮುಖ್ಯವಾಗಿರ್ತದೆ. ಇನ್ನೊಂದು, ಯಾವ ಸಂದರ್ಭದಲ್ಲೂ ಯಾರನ್ನು ಭೇಟಿಯಾಗಬೇಕು ಎನ್ನುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಬೇಕಾಗ್ತದೆ. ಮತ್ತೆ ಹೋದ ಕೂಡಲೇ ಅತ್ಯುತ್ತಮ ಸೇವೆಯನ್ನು ಕೊಡುವಂಥದ್ದು. ಹಣ ಮುಖ್ಯ ಅಂತ ಅಲ್ಲ ಹೇಳೋದು. ನೋಡಿ, ಕೆಲವು ಕಡೆ ಒ ಪಿ ಡಿಗಳು, ಮಂಗಳೂರು ಹಾಸ್ಪಿಟಲ್ ಕೆಲವು ಒ ಪಿ ಡಿಗಳು 50 ರೂಪಾಯಿ ತಗೊಳ್ತಾರೆ, 200 ರೂಪಾಯಿ ತಗೊಳ್ಳೋರಿದ್ದಾರೆ, 800 ರೂಪಾಯಿ ತಗೊಳ್ಳೋರಿದ್ದಾರೆ. ಹಾಗೆ ಡಾಕ್ಟರ್ಗಳು ಹಾಗೆ ಕೆಲವರು 100 ರೂಪಾಯಿ ತಗೊಳ್ಳೋರಿದ್ದಾರೆ, 300 ತಗೊಳ್ಳೋರಿದ್ದಾರೆ, 800 ತಗೊಳ್ಳೋರಿದ್ದಾರೆ. ಖಾಸಗಿ ಅಂದ ಕೂಡಲೇ ಲಕ್ಷ ತಗೊಳ್ಳೋರು ಅಂತಲ್ಲ, ಕಡಿಮೆಗೆ ಸೇವೆ ಮಾಡುವವರಿದ್ದಾರೆ. ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರು ಸರಿಯಾದ ವ್ಯವಸ್ಥೆಗಳನ್ನು ಮಾಡಿದರೆ ಬಹುಶಃ ಜನರು, ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಮೊದಲೆಲ್ಲ ಅವ್ಯವಸ್ಥೆ ಇತ್ತು, ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಳ್ಳೇದು ಮಾಡಿದ್ದಾರೆ. ಖಾಸಗಿ ಆಸ್ಪತ್ರೆಗಿಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ ತುಂಬಾ ಚೆನ್ನಾಗಿದೆ. ವೆಲ್ನಾಕ್ ಅಥವಾ ದೊಡ್ಡ ಆಸ್ಪತ್ರೆಗಳನ್ನು ಬದಿಗಿಟ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬಹಳ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಇವರು ಸರ್ಕಾರಿ ಆಸ್ಪತ್ರೆ ಅಂದ್ರೆ ಪ್ರಮುಖ ಆಸ್ಪತ್ರೆಗಳನ್ನು ಅತ್ಯಂತ ಉತ್ತಮ ಸೌಲಭ್ಯಗಳನ್ನು ಕೊಟ್ಟರೆ ಜನರು ಬಹುಶಃ ಖಾಸಗಿಗಿಂತ ಸರ್ಕಾರಿ ಕಡೆ ಬರ್ಬೋದು. ಮುಖ್ಯವಾಗಿ ಜನರಿಗೆ ಒಂದು ಇದು ಬರಬೇಕು, ಏನು ಮನಸ್ಸಿನಲ್ಲಿ ಭಾವನೆ ಬರಬೇಕು, ಆತ್ಮವಿಶ್ವಾಸ ಬರಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಇದು ಮಾಡಿದರೆ ಒಳ್ಳೆಯ ಸೌಲಭ್ಯಗಳು ಸಿಗ್ತದೆ ಅನ್ನೋದು, ಅದಕ್ಕಾಗಿ ಪ್ರಯತ್ನಗಳನ್ನು ಮಾಡಬೇಕು. ಇಂತಿದ್ದಾರೆ. ಈಗ ಸರ್ಕಾರ ಏನು ಕಳೆದ ಹಲವಾರು ಸಮಯದಿಂದ ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತಾರೆ, ಅದಕ್ಕೆ ಯಾರ್ದು ವಿರೋಧ ಇಲ್ಲ, ಎಲ್ಲರಿಗೂ ಹೊಟ್ಟೆ ಬಟ್ಟೆಗೆಲ್ಲ ಕೊಟ್ಟಿದ್ದಾರೆ, ಓಕೆ. ಈ ಒಂದು ಏನು ಸರ್ಕಾರದ ಯೋಜನೆಗಳಿದೆ ಅದು ಇನ್ನೊಂದು ಕ್ಷೇತ್ರಕ್ಕೆ ಹೊಡೆತ ಕೊಡ್ತಾ ಇದೆ. ಯಾಕೆಂದರೆ ನೇಮಕಾತಿಗಳಾಗ್ತಾ ಇಲ್ಲ, ಹೊಸ ಯೋಜನೆಗಳಿಗೆ ಅನುದಾನಗಳಿಲ್ಲ, ಹೊಸ ಒಂದು ಬಿಲ್ಡಿಂಗ್ ಕಟ್ಟಲಿ, ತಾವು ಹೇಳಿದ ಹಾಗೆ 60 ಬೆಡ್ಡಿನ ಆಸ್ಪತ್ರೆ ನಮ್ಮ ಸುರತ್ಕಲ್ಲಿದ್ದು ಒಂದು ಬೇಡಿಕೆ ಇದೆ, ಅದಕ್ಕೂ ಅನುದಾನ ಇಲ್ಲ. ಹಾಗಾಗಿ ತಾವು ಇದನ್ನು ಯಾವ ದೃಷ್ಟಿಕೋನದಿಂದ ನೋಡ್ತೀರಿ? ಸರ್ಕಾರಕ್ಕೆ ಈ ಹೊರೆಯನ್ನು ತಾಗಿಕೊಳ್ಳದೆ ಅವರು ಬೇರೆ ಬೇರೆ ವೇಯಲ್ಲಿ ಹೋಗ್ತಾ ಇದ್ದಾರೆ, ಹೇಗೆ? ಸರ್ಕಾರ, ನಾವು ಚುನಾಯಿಸಿದಂಥ ಸರ್ಕಾರ ನಮ್ಮ ಕಣ್ಣೆದುರಿಗಿರ್ತಕ್ಕಂಥ, ಎಸ್. ಆದರೆ ಈ ಸರ್ಕಾರಗಳು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಗಳು, ಅದು ಯಾವುದೇ ಸರ್ಕಾರ ಇರಲಿ, ರಾಜ್ಯದ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಅವರೆಲ್ಲರೂ ಕೂಡ ಇಲ್ಲಿ ಆಡಳಿತ ಇರ್ತಕ್ಕಂಥದ್ದು ಯಾವುದೋ ಒಂದು ವರ್ಲ್ಡ್ ಬ್ಯಾಂಕ್ನಿಂದೋ ಇನ್ಯಾವುದೋ IMFನಿಂದೋ ಸಾಲ ತಗೊಂಡು ಸರ್ಕಾರ ನಡೆಸ್ತಕ್ಕಂಥದ್ದು. ಅವರು ಬಡ್ಡಿ ಕಟ್ಟಲಿಕ್ಕೆ ಹೇಳ್ತಾರೆ, ನೀವು ಜನರಿಗೆ ಯಾವುದನ್ನು ಫ್ರೀಯಾಗಿ ಯಾರನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಅವರ ಆದೇಶವನ್ನು ಪಾಲನೆ ಮಾಡಲಿಕ್ಕಾಗಿ ಇಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡುವಂಥದ್ದು, ಆರೋಗ್ಯ ವ್ಯವಸ್ಥೆಯನ್ನು ಖಾಸಗೀಕರಣ ಮಾಡತಕ್ಕಂಥದ್ದು, ಇದು ಮೂಲಭೂತವಾಗಿರ್ತಕ್ಕಂಥ ಇಲ್ಲಿ ಈ ನಮ್ಮ ಆಡಳಿತಗಾರರನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು, ನಮ್ಮ ಜನರ ನಿಯಂತ್ರಣ ಮಾಡೋ ಬದಲಿಗೆ ಇವತ್ತು IMF ವರ್ಲ್ಡ್ ಬ್ಯಾಂಕ್ನವ್ರು ನಿಯಂತ್ರಣ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಭಾರತದಲ್ಲಿ ಜನರಿಗೆ ಯಾವುದನ್ನು ಕೂಡ ಉಚಿತವಾಗಿ ಕೊಡಬೇಡಿ ಅಂತ ಹೇಳಿ ಅವರ ಸೂಚನೆ, ಅವರ ಸಲಹೆ ಮತ್ತು ಅವರ ಕೆಲವು ಸಂದರ್ಭದಲ್ಲಿ ಅವರ ಆದೇಶಗಳನ್ನು ಸರ್ಕಾರಗಳು ಪಾಲನೆ ಮಾಡುವಾಗ ಈ ವ್ಯವಸ್ಥೆಗೆ ಹೋಗ್ತಾರೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ಅವರು ಮಾಫಿಯಾಗಳ ದಲಾಲಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನೋಡಿ, ಮೊನ್ನೆ ಒಂದು ಸ್ಟೇಟ್ಮೆಂಟ್ ನಾವು ನೋಡಿದ್ದೇವೆ, ಭಾಳ ಚರ್ಚೆ ಆಯಿತು. ನೀವು ಬೇಕಾದ್ರೆ ತಗೊಳ್ಳಿ ಅಂತ ಹೇಳಿದ್ದಾರೆ. ಯಾರು? ನಿಮಗೆ, ನೀವು ಬೀದಿಯಲ್ಲಿ ನಿಂತು ನಮ್ಮಂಥವರನ್ನು ವ್ಯಂಗ್ಯ ಮಾಡಿದ್ದಾರೆ. ನೀವು ಬೀದಿಯಲ್ಲಿ ನಿಂತು ಕೂಗೋ ಬದಲಿಗೆ ನೀವೇ ತಗೊಳ್ಳಿ ಅಂತ. ಇದನ್ನು ಯಾರು ಹೇಳಬೇಕಾಗಿತ್ತು? ಜಿಲ್ಲೆಯ ಮಟ್ಟಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಆರೋಗ್ಯ ಸಚಿವರು, ಅವ್ರು ಹೇಳಿದರೆ ಒಂದು ಇದಿತ್ತು. ಆದರೆ ಇಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ಯಾರು ಮಾಡಿದ್ದಾರೆ ಅಂತೇಳಿ ಮೊನ್ನೆ ಗೊತ್ತಾಯಿತು. ಈ ವ್ಯವಸ್ಥೆಯನ್ನು ಇವತ್ತು ಖಾಸಗೀಕರಣಕ್ಕೆ ಯಾರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಮೊನ್ನೆ ಸಾಬೀತಾಯಿತು.
ಯಾರು ಇದರಿಂದ ಇರುವಂಥವ್ರು, ಯಾರು ಮಾಡಿಸಿದ್ದೆ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಯಿತು. ಇವತ್ತು ಈ ರೀತಿಯ ವ್ಯವಸ್ಥೆಯನ್ನು ತರುವಂಥ ಸಂದರ್ಭದಲ್ಲಿ ಅವರಿಗೆ ಭಾಳ ಖುಷಿ. ಈಗ ಆಸ್ಪತ್ರೆಗೆ ಹೋದಾಗ ವೈದ್ಯರು ಇರ್ತಾರೆ, ಎಲ್ಲಿರ್ತಾರೆ ವೈದ್ಯರು? ನೀವು ಉಲ್ಲಾಳಕ್ಕೆ ಕೊಟ್ಟಿದ್ದೀರಲ್ಲ, ಉಲ್ಲಾಳದ ಆಸ್ಪತ್ರೆಯಲ್ಲಿ ಅಲ್ಲಿ ಯಾರು ಇರ್ತಕ್ಕಂಥವ್ರು? ವೈದ್ಯ ವಿದ್ಯಾರ್ಥಿಗಳು ಹೋಗಿ ನಿಮ್ಮ ಯೂನಿಫಾರ್ಮ್ ಹಾಕಿದ ತಕ್ಷಣ ಸಾರ್ವಜನಿಕ ಬಡವರಿಗೆ ಏನು ಗೊತ್ತಿರೋದಿಲ್ಲ. ಅಲ್ಲಿ ಬಂದವರು ನೋಡ್ತಕ್ಕಂಥವ್ರು ವೈದ್ಯರು, ಅವರಲ್ಲಿ ಸರ್ಟಿಫಿಕೇಟ್ ಇದೆ ಗೊತ್ತಿಲ್ಲ, ಅವರು ನಿಮ್ಮ ನೋಡ್ತಾರೆ, ಜ್ವರ ಬಂದಿದೆಯಾ, ಹೊಟ್ಟೆ ನೋವು ಇದೆ ಅಂತ ನೋಡ್ತಾರೆ. ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗೋದು? ಅವ್ರು ಸಣ್ಣ ಪುಟ್ಟ ಮದ್ದನ್ನು ಕೊಡ್ತಾರೆ. ಬಟ್ ಇಡೀ ವ್ಯವಸ್ಥೆಯನ್ನು ನಾವು ಹುಡುಕಾಡಿದರೆ ಅಲ್ಲಿ ಅವರಿಗೆ ಒಂದು ವ್ಯಕ್ತಿಯನ್ನು ತಪಾಸಣೆ ಮಾಡಿಸ್ಲಿಕ್ಕಂತ ಅರ್ಹತೆಗಳಿವೆಯಾ? ಅಲ್ಲಿ ಅವರಿಗೆ ಅದಕ್ಕೆ ಈ ವ್ಯವಸ್ಥೆ ಒಳಗಡೆ ಅವರಿಗೆ ಆ ಒಂದು ತಪಾಸಣೆ ಮಾಡಿ ಅವರಿಗೆ ಮುಂದಿನ ಚಿಕಿತ್ಸೆ ಮಾಡಲಿಕ್ಕೆ ನಿರ್ದೇಶನ ಕೊಡ್ತಕ್ಕಂಥ ಅವರಿಗೆ ರೈಟ್ ಇದೆಯಾ? ಅದನ್ನು ಯಾರು ಕೇಳುವಂಥದ್ದು? ಯಾರಿಗೆ ಗೊತ್ತಾಗೋದಿಲ್ಲ. ಅವರು ಸೆಟೋಸ್ಕೋಪ್ ಹಾಕೊಂಡಿರ್ತಾರೆ, ಯೂನಿಫಾರ್ಮ್ ಹಾಕೊಂಡಿರ್ತಾರೆ, ಅವ್ರು ವೈದ್ಯರ ತಿಳ್ಕೊಳ್ತಾರೆ. ಜನರ ಭಾವನೆಗಳಿಗೆ ಈ ಭಾವನೆಗಳನ್ನು ಇವತ್ತು ದುರುಪಯೋಗ ಪಡಿಸ್ತಾ ಇದ್ದಾರೆ ಇವರು. ಇವತ್ತು ಜನರಿಗೆ ನಾವು ಇವು ನೋಡಿ, ಇವರು ಹೇಳ್ತಾ ಇದ್ದಾರಲ್ಲ, ನಮಗೆ ನಡಲಿಸಲಿಕ್ಕೆ ವ್ಯವಸ್ಥೆ ಎಲ್ಲ ಒಂದು ರೀತಿಯಲ್ಲಿ ಬಾಲಿಶವಾಗಿರ್ತಕ್ಕಂಥ ಮತ್ತೊಂದು ಸರ್ಕಾರವನ್ನು ನಡೆಸ್ತಕ್ಕಂಥವರು ಒಂದು ನಾಚಿಕೆ ಆಗಲ್ಲ ಇವರಿಗೆ ಹೇಳಲಿಕ್ಕೆ. ಅದನ್ನು ಒಂದು ಇಡೀ ಆರೋಗ್ಯ ವ್ಯವಸ್ಥೆ ಅಂದರೆ ಏನು? ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ, ಆರೋಗ್ಯ ಇದನ್ನೇ ಕೊಡಲಿಕ್ಕೆ ಸಾಧ್ಯ ಆಗದಂಥ ಸರ್ಕಾರಗಳು ಯಾಕಿರಬೇಕು ಈ ದೇಶದಲ್ಲಿ? ಅಂಥ ಸರ್ಕಾರಗಳಿಗೆ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನೋಡಿ, ನೀವು ಒಂದು ವಾಟ್ಸಪ್ ಗ್ರೂಪ್ನಲ್ಲಿದ್ದರೆ ಅದರಲ್ಲಿ ದಿನನಿತ್ಯ ಯಾವುದಾದ್ರು ಒಂದು ವಿಡಿಯೋ ಬರ್ತದೆ, ಇಂಥವರಿಗೆ ಇಂಥ ಕಾಯಿಲೆಗಳಿಗೆ, ಗಂಭೀರ ಕಾಯಿಲೆ ಇದು ಇಷ್ಟು ಲಕ್ಷ ಬೇಕು, ಸಹಾಯ ಮಾಡಿ ಅಂತ. ಇದಕ್ಕೆ ಈ ರೀತಿಯಲ್ಲಿ ಒಂದು ಸಾರ್ವಜನಿಕವಾಗಿ ಭಿಕ್ಷೆ ಬೇಡ್ತಕ್ಕಂಥ ಒಂದು ಪರಿಸ್ಥಿತಿ ಬರಲಿಕ್ಕೆ ಕಾರಣ ಯಾರು? ಇವರೇ ಅಲ್ವಾ? ಒಂದು ಕ್ಯಾನ್ಸರ್ ಚಿಕಿತ್ಸೆ ಇರ್ಬೋದು, ಹೃದ್ರೋಗ ಚಿಕಿತ್ಸೆ ಇರ್ಬೋದು, ಇನ್ಯಾವುದೋ ಚಿಕಿತ್ಸೆಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಅಂತೇಳಿ ಜನ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಏನಿದೆ, ಆ ಕಣ್ಣೀರು ಯಾರಿಗೆ ತಟ್ಟಬೇಕು ಹೇಳಿ? ಆ ಒಂದು ಈ ವ್ಯವಸ್ಥೆ ನಡೆಸ್ತಕ್ಕಂಥವ್ರಿಗೆ ತಟ್ಟಬೇಕಲ್ಲ ಅದು. ಇವರಿಗೆ ಹೃದಯ ಅನ್ನುವಂಥದ್ದು ಇದ್ದರೆ, ಸರ್ಕಾರ ನಡೆಸ್ತಕ್ಕಂಥವರಿಗೆ ಜನಪದ ಹೃದಯ ಅನ್ನುವಂತಿದ್ರೆ ನಿಜವಾಗಿ ನೀವು ಆ ಬೇಡ್ತಕ್ಕಂಥ ವ್ಯವಸ್ಥೆಯನ್ನು ನಿಲ್ಲಿಸಲಿಕ್ಕೆ ನೀವು ಏನಾದರೂ ಮಾಡಬೇಕಾಗಿತ್ತು. ಅದು ಬಿಟ್ಟು ನೀವು ಮತ್ತೆ ಜನರನ್ನು ಸುಲಿಗೆ ಮಾಡುವಂಥವರಿಗೆ ಸರ್ಕಾರಿ ವ್ಯವಸ್ಥೆಯನ್ನು ಕೂಡ ನೀವು ಕೊಡ್ತೀರಂತಾದರೆ ಇವತ್ತು ಯಾರನ್ನ ಪ್ರಶ್ನೆ ಮಾಡಬೇಕು ಹೇಳಿ? ಯಾರನ್ನ ಕೇಳಬೇಕಿದೆ?